ಕರಾವಳಿಯ ಮೀನುಗಾರರ ಜೀವನಾಡಿಯಾಗಬೇಕಿದ್ದ ಹಂಗಾರಕಟ್ಟೆ ಕಿರುಬಂದರು ಇಂದು ಹೂಳಿನ ಸಮಸ್ಯೆಯಿಂದ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವಂತಹ ಸ್ಥಿತಿಯನ್ನು ತಲುಪಿದೆ. ಹೂಳು ತುಂಬಿದ ಪರಿಣಾಮ ಬೋಟುಗಳ ಸಂಚಾರಕ್ಕೆ ಅಡ್ಡಿಯಾಗಿದ್ದು, ಮೀನುಗಾರರು ಹಿಡಿದ ಮೀನುಗಳನ್ನು ಮಲ್ಪೆ ಬಂದರಿಗೆ ಕೊಂಡೊಯ್ದು ಇಳಿಸಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಇದರಿಂದ ಮಲ್ಪೆ ಬಂದರಿನ ಮೇಲೂ ಕೂಡ ಹೆಚ್ಚುವರಿ ಒತ್ತಡ ಉಂಟಾಗಿದೆ. ಹಂಗಾರುಕಟ್ಟೆ ಕಿರುಬಂದರಿನ ಇಂದಿನ ಸ್ಥಿತಿ ಏನು, ಸ್ಥಳೀಯರ ಅಳಲು ಏನು, ಈ ಕುರಿತಾದ ವರದಿ ಇಲ್ಲಿದೆ ನೋಡಿ. ಹಂಗಾರಕಟ್ಟೆಯು ಪುರಾತನ ಹಾಗೂ ಕಿರುಬಂದರು. ಬ್ರಹ್ಮಾವರ ಭಾಗದ ನೂರಾರು ಮೀನುಗಾರರ ಜೀವನಾಧಾರ. ಹಂಗಾರಕಟ್ಟೆ, ಕೋಡಿ, ಕನ್ಯಾನ ಹಾಗೂ ಕೋಡಿಬೆಂಗ್ರೆ ಭಾಗದ ಮೀನುಗಾರರು ಈ ಬಂದರನ್ನೇ ಅವಲಂಬಿಸಿದ್ದಾರೆ. ಆದರೆ ವರ್ಷಗಳಿಂದ ಹೂಳು ತೆರವುಗೊಳಿಸದ ಕಾರಣ ಬೋಟುಗಳ ಸಂಚಾರ ಮತ್ತು ನಿಲುಗಡೆಗೆ ತೀವ್ರ ತೊಂದರೆಯಾಗಿದೆ. ಮೀನು ಹಿಡಿದು ಬಂದರೂ ಹಂಗಾರಕಟ್ಟೆಯಲ್ಲಿ ಅನ್ಲೋಡ್ ಮಾಡಲು ಸಾಧ್ಯವಾಗದೆ ಮಲ್ಪೆ ಬಂದರಿಗೆ ತೆರಳಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಸಮಯ, ಇಂಧನ ಹಾಗೂ ಕಾರ್ಯಾಚರಣೆಯ ವೆಚ್ಚ ಹೆಚ್ಚಾಗಿ ಮೀನುಗಾರರು ಆರ್ಥಿಕ ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ. ಬಂದರಿನ ಮೂಲಸೌಕರ್ಯವೂ ಕೂಡ ಹದಗೆಟ್ಟಿದೆ. ಮೇಲ್ಛಾವಣಿ ಕುಸಿದು ಸ್ವಚ್ಛತೆ ಮರೀಚಿಕೆಯಾಗಿದೆ. ತುರ್ತು ಪರಿಸ್ಥಿತಿಯಲ್ಲಿ ವಾಹನ ಸಂಚಾರಕ್ಕೂ ತೊಂದರೆಯಾಗ್ತಾ ಇದೆ. ಬಂದರನ್ನ ತಕ್ಷಣ ಅಭಿವೃದ್ಧಿಪಡಿಸಬೇಕು ಅಂತ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಇಲ್ಲಿ ಯಾರಿಗಾದರೂ ದಿಢೀರ್ ಆರೋಗ್ಯ ಸಮಸ್ಯೆಯಾದರೆ ಆಸ್ಪತ್ರೆಗೆ ಹೋಗಲು ಕೂಡ ಆಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇಲ್ಲಿ ನೋಡಿ, ಈಗ ಮೇಲ್ಛಾವಣಿ 2 ಕಳಚಿ ಹೋಗಿದ್ದೇವೆ. ನಾವು ಇಲ್ಲಿ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದೇವೆ. ಇಲ್ಲಿ 15 ದಿನಕ್ಕೆ ನಾವು ಕರಾವಳಿ ಪಡೆಯವರಿಂದ ಹಿಡಿದು ನಾವೇ ಹಣ ಕೊಟ್ಟು ಇಲ್ಲಿ ಪಬ್ಲಿಕ್ಕಿನವರಂತೆ ಕ್ಲೀನ್ ಮಾಡ್ತಾ ಇದ್ದೇವೆ. ಮತ್ತು ಇಲ್ಲಿ ಬೋಟ್ ಒಂದು ಡಾಕ್ ಮಾಡಿದರೆ ಇಂಪ್ರೂವ್ಮೆಂಟ್ ಆಗ್ತದೆ. ನಮಗೆ ಮೇಯ್ನ್ ಆಗಿ ವಾಕ್ಷನ್ ಶೆಡ್ ಇಲ್ಲಿ ಆಗಬೇಕು. ಆಗಿದೆ, ಏನು ಇಂಪ್ರೂವ್ಮೆಂಟ್ ಇಲ್ಲ. ಬೋಟ್ನವ್ರು ಪೂರ ಗಾಡಿ ಇಡ್ತಾರೆ, ಬಲೆ ಎಲ್ಲ ಇಡ್ತಾರೆ, ಮತ್ತು ಅದರಿಂದ ಏನು ಪ್ರಯೋಜನ ಇಲ್ಲ. ಬೋಟು ಬಂದರೂ ಮೀನು ಖಾಲಿ ಮಾಡಲಿಕ್ಕೆ ಮೀನು ಇಲ್ಲಿಂದ ಮಲ್ಪೆಗೆ ತಗೊಂಡು ಹೋಗಬೇಕಾಗ್ತದೆ. ಇಲ್ಲೂ ಸಹ ಹಾಗೆ, ಬೆಂಗ್ರೆಯಲ್ಲೂ ಸಹ ಹಾಗೆ. ಅದಕ್ಕೆ ತಕ್ಕ ಮೀನಿಗೆ ರೇಟ್ ಸಿಗೋದಿಲ್ಲ ಅಂತ ಅವರು ಇಲ್ಲಿಂದ ಮಲ್ಪೆಗೆ ಹೋಗ್ತಾರೆ. ಇಲ್ಲಿಂದ ಮಾಬುಕಳಕ್ಕೆ 2 ಕಿಲೋಮೀಟ್ರ್, ಬೆಂಗ್ರೆಯಿಂದ ಮಲ್ಪೆಗೆ 12 ಕಿಲೋಮೀಟ್ರ್. ಇದು ಹತ್ತಿರ ಆಗ್ತದೆ ಅವರಿಗೆ. ಇಲ್ಲಿಂದ ಮೀನು ಇಲ್ಲದಿದ್ದರೆ ಅವರು ಬೇರೆ ಮಾರ್ಕೆಟಿಗೆ ಸಹ ಹೋಗ್ಬೋದು, ಮಲ್ಪೆಗೂ ಹೋಗ್ಬೋದು. ಅಲ್ಲಿ ಒಂದು ಬಸ್ಸು ಸಹ ಇಲ್ಲ ಸರಿಯಾಗಿ. ಅವರಿಗೆ ಮೀನು ವ್ಯಾಪಾರ ಮಾಡುವವರಿಗೆ ಸರಿಯಾಗಿ ಗಾಡಿ ಇಲ್ಲ. ಅವರು ಹೆಂಗಸರೆಲ್ಲ ಬಂದರೆ ಅಲ್ಲಿ ಬೋಟ್ ಇಲ್ಲದಿದ್ದರೆ ಖಾಲಿ ಕೈಯಲ್ಲಿ ವಾಪಸ್ ಹಂಗಾರಕಟ್ಟೆಗೆ ಬಂದು ಸಾಲಿಗ್ರಾಮ, ಕೋಟ ಅಲ್ಲಿಗೆಲ್ಲ ಹೋಗಬೇಕಾಗ್ತದೆ. ಇಲ್ಲೇ ನಮ್ಮದು ಇಂಪ್ರೂವ್ಮೆಂಟ್ ಆದರೆ 2 ಕಿಲೋಮೀಟ್ರ್ ಹೈವೇಯಿಂದ ಹಂಗಾರಕಟ್ಟೆಗೆ 2 ಕಿಲೋಮೀಟ್ರ್ ಆಗ್ತದೆ. ಇಲ್ಲಿ ಮೀನು ಇಲ್ಲದಿದ್ದರೆ ಅವರು ಮಲ್ಪೆ ಅಥವಾ ಗುಂಗೋಳೆ ಸಹ ಹೋಗ್ಬೋದು ಸರ್. ಪ್ರತಿದಿನ ಮೀನು ತರಲು ಗಾಳಿ ಮಳೆಯಲ್ಲೂ ಕೂಡ ಮಲ್ಪೆಗೆ ತೆರಳಬೇಕಾದಂತಹ ಪರಿಸ್ಥಿತಿ ಇದೆ. ಸಾರಿಗೆ ವ್ಯವಸ್ಥೆಯೂ ಕೂಡ ಸಮರ್ಪಕವಾಗಿಲ್ಲ. ರಿಕ್ಷಾದ ವ್ಯವಸ್ಥೆ ಇದ್ರೂ ಕೂಡ ನಮ್ಮ ಬಳಿ ಮೀನಿನ ಬುಟ್ಟಿ ಇದ್ರೆ ರಿಕ್ಷಾದಲ್ಲಿ ಹತ್ತಿಸೋದಿಲ್ಲ ಅಂತ ಅಳಲನ್ನ ತೋಡಿಕೊಂಡಿದ್ದಾರೆ. ವಯಸ್ಸಾಯ್ತಾದ್ರೂ ಕೂಡ ನಾವು ದುಡಿಲೇಬೇಕು, ಆದ್ರೆ ಅಷ್ಟು ದೂರಕ್ಕೆ ಹೋಗೋದು ಇನ್ನೂ ಅಸಾಧ್ಯ ಅಂತಾರೆ ಮಹಿಳಾ ಮೀನುಗಾರರು. ನಮ್ಮೂರಿನಲ್ಲಿ ಇಲ್ಲಿ ಹಂಗಾರಟ್ಟಿಯಲ್ಲಿ ನಮಗೆ ಮೀನು ಸಿಗೋದಿಲ್ಲ. ನಾವು ಮಲ್ಪೆ ಹೋಗೋದು. ಮಲ್ಪೆ ನಾವು ಸಂತೆಗಟ್ಟೆಗೆ ಬಂದು ಮತ್ತು ಮಾವುಕಳ ಬಂದು ಅಲ್ಲಿಂದ ಮೀನು ತಂದು ಇಲ್ಲಿ ಮಾರೋದು ನಾವು. ಇಲ್ಲಿ ಏನು ಬಂದರೆ ಅಲ್ಲಿ ಮೀನು ಕೊಡೋದಿಲ್ಲ ನಮಗೆ. ಇಲ್ಲಿನವ್ರು ಮೀನು ಮತ್ತು ಮಲ್ಪೆ ತಗೊಳ್ತಾರೆ. ಇಲ್ಲಿ ಯಾರು ತಗೊಳ್ಳೋರಿಲ್ಲ. ಇಲ್ಲಿ ನಮಗೆ ಮೀನು ಸಿಗೋದಿಲ್ಲ. ನಾವು ಮಲ್ಪೆಗೆ ಹೋಗ್ಬೇಕು. ನಾವು ಇಲ್ಲಿ ಬಂದರಿದ್ದರೂ ನಾವು ಮಲ್ಪೆಗೆ ಹೋಗೋದು. ಮಲ್ಪೆಯಲ್ಲಿ ಮೀನು ತರೋದು. ಇಲ್ಲಿ ಮೀನು ನಮಗೆ ಸಿಗೋದಿಲ್ಲ. ಅದೇ ಮಳೆ ಆಗಲಿ ಗಾಳಿ ಅದಿದ್ದರೆ ನಮಗೆ ಅಲ್ಲಿಗೆ ಹೋಗಬೇಕು. ಬಸ್ ರಿಕ್ಷೆ ಏನಿಲ್ಲ. ರಿಕ್ಷೆ ಮಾಡ್ಕೊಂಡೇ ಬರಬೇಕು. ಅದು ರಿಕ್ಷಾದವ್ರು ಬಿಟ್ಟಿದ್ರೆ ಹಾಕೋದಿಲ್ಲ ನಮ್ಮನ್ನು. ಅವ್ರಿಗೆ ಜೋರು ಮಾಡಬೇಕು. ನಾವು ರಿಕ್ಷಾದಲ್ಲಿ ಹಣ 10 ರೂಪಾಯಿ ಜಾಸ್ತಿ ಕೊಡ್ತೇವೆ ಹಾಕಿ ಅಂತ. ಇಲ್ಲಿ ನೂರಾರು ಸಮಸ್ಯೆ ಇದೆ. ಅದನ್ನ ಪರಿಹರಿಸಲು ಸರ್ಕಾರ ಮುಂದಾಗಬೇಕು. ಮೀನುಗಾರಿಕೆ ಮಾರುಕಟ್ಟೆ ವ್ಯವಸ್ಥೆ ಸುಧಾರಣೆ ಆಗಬೇಕು ಅಂತಾರೆ ಯಾಂತ್ರಿಕ ಮೀನುಗಾರರ ಸಂಘದ ಅಧ್ಯಕ್ಷರು. ನಮ್ಮದೊಂದು ತುಂಬ ಹಿಂದುಳಿದ ಬಂದರಾಗಿ ಈ ಬಂದರಿದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಒಂದು ಮೂಲ ಸೌಕರ್ಯಗಳಿಲ್ಲದೆ ಹತ್ತಿರದ ಮಲ್ಪೆ ಬಂದರಿಗೆ ಎಲ್ಲ ಬೋಟ್ಗಳು ಹೋಗ್ತಾ ಇದ್ವಿ. ಅಲ್ಲಿ ಕೂಡ ಒತ್ತಡ ಜಾಸ್ತಿ ಆಗ್ತಾಯಿದೆ. ಆದರೆ ನಾವಿಲ್ಲಿ ತುಂಬ ವರ್ಷದಿಂದ ಮೀನುಗಾರಿಕೆ ಮಾಡ್ತಾ ಸರ್ಕಾರಕ್ಕೆ ಸಂಬಂಧಪಟ್ಟವರಿಗೆಲ್ಲರೂ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಆದರೆ ಏನೋ ನಮ್ಮ ಇಲ್ಲಿ ಮೀನುಗಾರರ ದುರ್ದೈವ ಏನೋ ಗೊತ್ತಿಲ್ಲ, ಆದರೆ ಈ ಬಂದರಂತೂ ಇಂಪ್ರೂವ್ಮೆಂಟ್ಸ್ ಆಗಲಿಲ್ಲ. ಎಲ್ಲಿವರೆಗೆ ಸಮಸ್ಯೆ ಅಂದರೆ ಸರ್, ಈ ಸಲ 25-26 ಮೀನುಗಾರಿಕೆ ಪ್ರಾರಂಭದ ಋತುವಿನಲ್ಲಿ 1-2 ಬೋಟ್ಗಳು ದುರಂತ ಆಯಿತು. ಮತ್ತು ಹಾಗೆ 1-2 ವರ್ಕರ್ಸ್ ಇದಾಯಿತು.
ಹಾಗೆ ಇನ್ನೆಲ್ಲ ಹಾಗೆಲ್ಲ ಆಗಬಾರ್ದು. ಅದರ ಬಗ್ಗೆ ಸರ್ಕಾರ ಸಂಬಂಧಪಟ್ಟವರೆಲ್ಲರೂ ಸ್ವಲ್ಪ ಸ್ಪಂದಿಸಬೇಕು. ಮತ್ತು ಅರ್ಜೆಂಟಿಗೆ ಈಗ ಒಂದು ಆರೋಗ್ಯ ಸಮಸ್ಯೆ ಯಾರಿಗಾದರೂ ಒಂದು ಬಂತಂದರೆ ನಮಗೆ ಈ ಅಳಿವೆಯಲ್ಲಿ ಬೇಗ ಒಳಗೆ ಬರಲಿಕ್ಕೆ ಆಗೋದಿಲ್ಲ, ಬಂದು ಅವರಿಗೆ ಏನೋ ತುರ್ತು ಚಿಕಿತ್ಸೆ ಕೊಡಲಿಕ್ಕೂ ಆಗ್ತಾಯಿಲ್ಲ. ಮತ್ತು ಮನೆಯಿಂದ ಏನಾದರೂ ಒಂದು ಸಮಸ್ಯೆ ಬಂತು, ಯಾರಿಗಾದರೂ ಮನೆಯಿಂದ ಏನೋ ಒಂದು ಫೋನ್ ಬಂತು, ಅದು ಕೂಡ ನಮಗೆ ಸಮಸ್ಯೆನೇ. ಹಾಗಾಗಿ ಈ ಒಂದು ದೃಷ್ಟಿಯಿಂದ ಮತ್ತು ಜನರ ಒಂದು ಜೀವದ ದೃಷ್ಟಿಯಿಂದ ನಾವು ಫಿಶಿಂಗ್ ಮಾಡುವಾಗ ಹೆದರಿ ಮಲ್ಪೆಗೆ ಹೋಗಿ ಅಲ್ಲಿ ಇದ್ದಾರೆ ಈಗ ಕೆಲವು ಬೋಟ್ಗಳೆಲ್ಲ. ಮತ್ತು ಮೀನುಗಾರಿಕೆ ಮಾರ್ಕೆಟಿಂಗ್ ವಿಭಾಗದಲ್ಲಿ ಕೂಡ ಇಲ್ಲಿ ತುಂಬ ಸಮಸ್ಯೆ ಇದೆ. ಯಾಕಂದರೆ ಇಲ್ಲಿ ಮಾರ್ಕೆಟಿಂಗಿಗೆ ಸರಿಯಾದ ರೇಟ್ ಸಿಗ್ತಾ ಇಲ್ಲ, ಮತ್ತು ಬಂದವರಿಗೂ ಕೆಲವು ಸಲ ಮೀನು ಸಿಗದೇ ಇರೋದ್ರಿಂದ ಎಲ್ಲ ಮಲ್ಪೆ ಹೋಗ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಅರ್ಜೆಂಟಿಗೆ ನಮಗೆ 2 ಕಡೆ ಹೂಳೆತ್ತುದು. ಈ ಬಂದರು ಕೋಡಿ ಬೆಂಗ್ರೆ ಹಂಗಾರಕಟ್ಟೆ 3 ಕಡೆ ಜಂಟಿ ಆಗಿದೆ. ಹಾಗಾಗಿ ಇಲ್ಲಿ ಮತ್ತು ಹಂಗಾರಕಟ್ಟೆ ಮತ್ತು ಕೋಡಿ ಬೆಂಗ್ರೆ 2 ಕಡೆ ಹೂಳೆತ್ತಿದ್ರೆ, ಕೋಡಿಯಲ್ಲಿ ಹೂಳೆತ್ತಿದ್ರೆ ಇಲ್ಲಿ ಒತ್ತಡ ಕಮ್ಮಿ ಆದರೆ ಮಲ್ಪೆಯ ಒತ್ತಡ ಇಲ್ಲಿ ಹೂಳೆತ್ತಿದಾಗ ಕಮ್ಮಿ ಆಗ್ತದೆ. ಸಂಬಂಧಪಟ್ಟವರು ಇಲ್ಲಿ ಮುತುವರ್ಜಿ ವಹಿಸಿ ಮೀನುಗಾರರ ಒತ್ತಡವನ್ನ ಕಡಿಮೆ ಮಾಡುವಂತೆ ಸರ್ಕಾರ ತಕ್ಷಣ ಕ್ರಮವನ್ನ ಕೈಗೊಳ್ಳಬೇಕು. ಹಾಗೆಯೇ ಹಂಗಾರಕಟ್ಟೆ ಮತ್ತು ಕಾಪು ಹೆಜಮಾಡಿ ಬಂದರನ್ನ ಕೂಡ ಅಭಿವೃದ್ಧಿಪಡಿಸಬೇಕಾಗಿದೆ. ಮಲ್ಪೆ ಬಂದರಿನ ಒತ್ತಡ ಕಡಿಮೆ ಮಾಡಬೇಕಾದ್ರೆ ಈ 2 ಬಂದರುಗಳನ್ನು ಅಭಿವೃದ್ಧಿಗೊಂಡಾಗ ಸ್ವಲ್ಪ ಮಟ್ಟಿಗೆ ಮಲ್ಪೆಯಲ್ಲಿ ಬೋಟ್ ನಿಲ್ಲಿಸುವಂಥದ್ದಿರ್ಬೋದು, ಇನ್ನಿತರ ಮೀನುಗಾರಿಕೆಯ ಒತ್ತಡವನ್ನು ಕಡಿಮೆ ಮಾಡ್ಬೋದು. ಈ ಉಡುಪಿಗೆ ಸಮೀಪ ಇರುವಂತಹ ಹಂಗಾರಕಟ್ಟೆ ಬಂದರು ಒಂದು ಕಡೆ ಆದರೆ, ಮತ್ತೊಂದು ಉಡುಪಿಯ ಕಾಪು ತಾಲೂಕಿನ ಯಜಮಾಡಿಯ ಬಂದರು ಕೂಡ. ಈ 2 ಬಂದರು ಮಲ್ಪೆಗೆ ಸಮೀಪವಾಗಿರುವಂತಹ ಬಂದರುಗಳಾಗಿದೆ. ಇದನ್ನು ಅಭಿವೃದ್ಧಿ ಮಾಡಿದಲ್ಲಿ ಮಲ್ಪೆಯ ಕೆಲವೊಂದು ಬೋಟ್ಗಳನ್ನು ಈ ಒಂದು ಕಿರು ಬಂದರಿಗೆ ತಂದು ನಿಲ್ಲಿಸ್ಬೋದು. ಯಾಕಂತೇಳಿದರೆ ಮಲ್ಪೆಯಲ್ಲಿ ಸಾವಿರಾರು ಬೋಟ್ಗಳನ್ನು ಲಂಗರ ಆಗ್ತದೆ. ಅದೇ ರೀತಿಯಲ್ಲಿ ಅಲ್ಲಿಯ ಮೀನುಗಾರಿಕೆ ಒತ್ತಡ ಬೆಳಿಗ್ಗೆ ಸಾಕಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಜನರ ಸಂಖ್ಯೆ ಕೂಡ ಆಗ್ತದೆ. ಆದ್ದರಿಂದ ಮಲ್ಪೆಯ ಸಮೀಪ ಇರುವಂತಹ ಈ ಒಂದು ಹಂಗಾರಕಟ್ಟೆ ಬಂದರನ್ನು ಅಭಿವೃದ್ಧಿಗೊಳಿಸಿದಾಗ ಇಲ್ಲಿ ಕೂಡ ಮೀನಿನ ವಹಿವಾಟನ್ನು ನಡೆಸ್ಬೋದು. ಯಾಕಂತೇಳಿದರೆ ಈ ಬಂದರಿನಲ್ಲಿ ಕೂಡ ಸಾಕಷ್ಟು ಬೋಟ್ ನಿಲುಗಡೆಗೆ ಅವಕಾಶ ಇದೆ. ಸದ್ಯಕ್ಕೆ ಈ ಒಂದು ಬಂದರು ಈಗ ನಾವು ಹಂಗಾರಕಟ್ಟೆ ಬಂದರಲ್ಲಿ ನೋಡ್ಬೋದು, ಸಾಕಷ್ಟು ಮೂಲಭೂತ ಸೌಕರ್ಯಗಳಿಲ್ಲದೆ ಬಿಕೋ ಅಂತ ಇದೆ. ಅಂದರೆ ಇಲ್ಲಿ ಬೋಟ್ಗಳನ್ನು ತಂದು ನಿಲ್ಲಿಸ್ಬೋದು, ಆದರೆ ಇಲ್ಲಿ ಮೀನು ಇಳುವರಿ ಮಾಡಲಿಕ್ಕೆ ಮಲ್ಪೆ ಬಂದರಿಗೆ ತೆಗೆದುಕೊಂಡು ಹೋಗಬೇಕಂತಹ ಪರಿಸ್ಥಿತಿ ಇಲ್ಲಿಯ ಮೀನುಗಾರರದ್ದು. ಆದ್ದರಿಂದ ಸದ್ಯಕ್ಕೆ ಈ ಒಂದು ಭಾಗದ ಮೀನುಗಾರರ ಬೇಡಿಕೆ ಇದೆ. ಇದನ್ನು ಅಭಿವೃದ್ಧಿಗೊಳಿಸಿದಲ್ಲಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ನಮಗೆ ಮೀನುಗಾರಿಕೆಯನ್ನು ಮಾಡ್ಬೋದು. ಮೀನುಗಾರಿಕೆ ಮಾಡಿದರೆ ಇಲ್ಲಿಯೇ ನಮ್ಮ ಮೀನುಗಳ ವಹಿವಾಟನ್ನು ನಡೆಸ್ಬೋದು ಎಂಬುದನ್ನು ಇಲ್ಲಿಯ ಸ್ಥಳೀಯರು ಹೇಳುವಂಥ ಮಾತು. ಯಾಕಂತೇಳಿದರೆ ಈ ಬಂದರನ್ನು ಅಭಿವೃದ್ಧಿಗೊಂಡ್ರೆ ಮಲ್ಪೆಯಲ್ಲಿ ಮೀನಿನ ವಹಿವಾಟು ಸರಾಸರಿಯಾಗಿ ಮಾಡ್ಬೋದು, ಅಲ್ಲಿಯ ಒತ್ತಡವನ್ನು ಕೂಡ ಕಡಿಮೆ ಮಾಡಬಹುದು ಎಂಬುದು ಸ್ಥಳೀಯರ ಮಾತು. ಉಡುಪಿಯಿಂದ ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7.